ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೆಯದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕರೇ. ಅಡುಗೆ ಮನೆ ಅಂದರೆ ಸಾಕು ಹೊಸ ರುಚಿಗಳು ರೆಡಿ ಆಗ್ತಾ ಇರಬೇಕು ಅಂತ ಅನ್ಸುತ್ತೆ. ಆದರೆ ಅದನ್ನು ಹೇಗೆ ಮಾಡೋದು, ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಅದಕ್ಕಾಗಿಯೇ ನಿಮಗೋಸ್ಕರ ಈ ಕಾರ್ಯಕ್ರಮ. ಇದು ನಿಮ್ಮ ನೆಚ್ಚಿನ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣಾ ಮಸಾಲ ಸಹಭಾಗಿತ್ವದಲ್ಲಿ ನಮ್ಮ ರುಚಿ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವೀಕ್ಷಕರೇ, ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ 2 ಹೊಸ ರುಚಿಗಳು ರೆಡಿ ಆಗ್ತಾ ಇದೆ. ಅದನ್ನು ರೆಡಿ ಮಾಡಲಿಕ್ಕೋಸ್ಕರ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ಬನ್ನಿ, ಅವರು ಏನು ಸ್ಪೆಷಲ್ ಮಾಡ್ತಾರೆ ಅಂತ ಕೇಳೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ಏನು ಸ್ಪೆಷಲ್ ಇವತ್ತು ನಮಗೋಸ್ಕರ? ಬಾದುಷಾ ಮಾಡ್ತಾ ಇದ್ದೀರಾ? ಓಕೆ, ಸೂಪರ್. ಸೊ ರೆಡಿ ಮಾಡೋಣ ಅಲ್ಲ? ಶೂರ್. ಏನು ಕೊಡಲಿ ಫಸ್ಟಿಗೆ? ಒಂದು ಬೌಲ್ ಬೇಕು. ಓಕೆ, ಸೊ ಇದಕ್ಕೆ 1 ಸ್ಪೂನ್ ಕೊಡಿ. ಫಸ್ಟಿಗೆ ಹಾಂ, ಡಾಲ್ಡಾ ಹಾಕೋಣ. ಎಷ್ಟು ಹಾಕ್ತಾ ಇದ್ದೀರಾ? ಇದು ಒಂದು 25 ಗ್ರಾಮ್ ಅಷ್ಟು ಸಾಕಾಗ್ತದೆ. ಓಕೆ, ಒಂದೂವರೆ ಸ್ಪೂನ್ ಆಗುವಷ್ಟು ಸಾಕಾಗ್ತದೆ. ಸಾಕು. ಇದನ್ನು ಅಷ್ಟೇ, ತುಪ್ಪನೂ ಅಷ್ಟೇ. ತುಪ್ಪ ಹಾಕ್ತಾ ಇದ್ದೀರಾ? ಅದೇ ಸಮ ಪ್ರಮಾಣದಲ್ಲಿ ಹಾಕಬೇಕು. ಮೇಡಮ್, ಎಲ್ಲಿಂದ ಬಂದಿರೋದು ನೀವು? ನಾವು ಕಾವೂರಿನಿಂದ ಕಾಲನಿಯಿಂದ ಬಂದಿದ್ದೀವಿ. ಓಕೆ, ಕಾವೂರು. ಮತ್ತೆ ಇದು ಅಡಿಗೆ ಸೋಡಾ ಚಿಟಿಕೆ ಅಷ್ಟು, 1 ಚಿಟಿಕೆ ಅಷ್ಟು ಸಾಕಾಗುತ್ತೆ. ಅದು ಯಾವುದಕ್ಕೋಸ್ಕರ ಹಾಕ್ತಾ ಇದ್ದೀರಾ ನೀವು? ಅದು ಉಬ್ಲಿಕ್ಕೋಸ್ಕರ. ಓಕೆ ಓಕೆ. ಮತ್ತೆ ಸ್ವಲ್ಪ ಟೇಸ್ಟಿಗೂ ಉಪ್ಪು ಹಾಕ್ತೀವಿ. ಉಪ್ಪು ಸ್ವಲ್ಪ, ಅದು ಸ್ವಲ್ಪ ಚಿಟಿಕೆ ಅಷ್ಟು. ಸ್ವೀಟಿಗೆ ಉಪ್ಪು ಬಿದ್ದಾಗಲೇ ಅದಕ್ಕೊಂದು ರುಚಿ ಜಾಸ್ತಿ ಬರುತ್ತೆ ಅಲ್ವಾ? ಓಕೆ, ನಾವು ಇದು ಸ್ವಲ್ಪ ಮಿಕ್ಸ್ ಮಾಡಿ. ಓಕೆ, ಥರ ಸ್ವಲ್ಪ ಮಿಕ್ಸ್ ಮಾಡಿ. ಸೊ ತುಪ್ಪ ಮತ್ತು ಡಾಲ್ಡಾ ಮಿಕ್ಸ್ ಆಗೋಷ್ಟು ಕಲಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ 1-2 ಸ್ಪೂನಷ್ಟು ಸಕ್ಕರೆ ಪೌಡರ್ ಮಾಡ್ಕೊಂಡಿದ್ದೀರಾ? ಅದು ಸಹಿತ ಈಗ ಅದ್ರ ಬೇಕಾಗುತ್ತೆ. ಇಲ್ಲ, ಸ್ವಲ್ಪ ಅಷ್ಟೇ, ಜಾಸ್ತಿ ಏನಿಲ್ಲ. ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಮೊಸರು ಹಾಕಿ. ಗಟ್ಟಿ ಮೊಸರು ಇರಬೇಕು. ಮತ್ತೆ ಫ್ರೀಜಲ್ಲಿ ಇಡಬಾರ್ದು. ಮೊಸರನ್ನ ಫ್ರೀಜರಲ್ಲಿ ಇಡಬಾರ್ದು. ನಾವು ಸಪ್ರೇಟ್ ಆಗಿ ಇಲ್ಲ, ಫ್ರೀಜಲ್ಲಿ ಇಟ್ಕೊಂಡಿದ್ರೆ 1-2 ಗಂಟೆ ಮುಂಚೆನೆ ತೆಗೆದು ಇಟ್ಕೋಬೇಕು. ಅಂದ್ರೆ ಕೋಲ್ಡ್ ಆಗಿರಬಾರ್ದು ಮೊಸರು. ಕೋಲ್ಡ್ ಆಗಿರಬಾರ್ದು. ಓಕೆ. ಈಗ ಅದಕ್ಕೆ ನೀವು ಹುಳಿ ಮೊಸರು ಯೂಸ್ ಮಾಡ್ತೀರಾ ಅಥವಾ ಸ್ವಲ್ಪ ಲೈಟ್ ಸ್ವೀಟ್ ಆಗಿರುವಂಥದ್ದು? ನಾರ್ಮಲ್ ಆಗಿ ಗಟ್ಟಿ ಮೊಸರನ್ನೇ, ಹುಳಿ ಬರಬಾರ್ದು. ಎಷ್ಟು ಬೇಕಾಗುತ್ತೆ ಮೇಡಮ್ ಅಂದಾಜು? ಒಂದು ಅರ್ಧ ಕಪ್ಪು ಬೇಕಾಗುತ್ತೆ. ನಾವು ಮತ್ತೆ ಏನಾದರೂ ಹಿಟ್ಟು ಮಿಕ್ಸ್ ಆಗುವಾಗ ಗಟ್ಟಿ ಅನಿಸಿದ್ರೆ ಸ್ವಲ್ಪ ತಗೋರಿ ಮಾಡ್ಕೋಬಹುದು. ಅಂದ್ರೆ ಮೊಸರಲ್ಲೇ ಕಲ್ಸ್ಕೊಳ್ತಾ ಹೋಗ್ಬೇಕಾಗತ್ತೆ ಅಲ್ವಾ? ಗಟ್ಟಿ ಅನ್ಸಿದ್ರೆ ಮೊಸರನ್ನೇ ಹಾಕೊಳ್ಬೇಕಾಗತ್ತೆ, ನೀರೆಂತ ಹಾಕಬಾರ್ದು. ಸೊ ಅದು ಕೂಡ ಅದ್ರೊಟ್ಟಿಗೆ ಒಳ್ಳೆ ರೀತಿ ಮಿಕ್ಸ್ ಆಗಬೇಕು. ಚಂದ ಮಿಕ್ಸ್ ಆದ್ಮೇಲೆ ಆಮೇಲೆ ನಾವು ಹಿಟ್ಟು ಜೊತೆಗೆ ಸೇರಿಸಿ ಕಲ್ಸ್ಕೊಳ್ಳೋಂಥದ್ದು. ಮತ್ತೆ ಮತ್ತೊಮ್ಮೆ ಸ್ವಲ್ಪ ಎಸೆನ್ಸ್. ಇದು ಯಾವ್ದು ತಗೊಂಡಿದ್ದೀರಾ ನೀವೀಗ? ರೋಸ್ ಅಂತ. ಓಕೆ, ಸ್ವಲ್ಪ ಸಾಕಾಗತ್ತೆ ಅಲ್ವಾ? ಅಂದ್ರೆ ಮೊಸರು ಎಲ್ಲ ಹಾಕಿರ್ತೀರಾ, ಸೊ ಅದಕ್ಕೆ ಎಸೆನ್ಸ್ ಸೇರಿಸಿದಾಗ ಒಂದು ಪರಿಮಳ ಚೆನ್ನಾಗಿ ಬರುತ್ತೆ. ಎಸೆನ್ಸ್ ಯಾಕಂದ್ರೆ ಪಾಕ ಸ್ಮೆಲ್ ಬರಲ್ಲ. ಹೌದು, ಅದ್ರ ಕರೆದುವಾಗ ಒಂಥರ ಬೇರೆ ಸ್ಮೆಲ್ ಬರುತ್ತೆ, ನಮಗೂ ತಿನ್ನಕ್ಕೂ ಇಷ್ಟ. ಈ ತರ ಮಿಕ್ಸ್ ಮಾಡಿ ಮತ್ತೆ ಹಿಟ್ಟು. ಯಾವ ಇದು ಹಿಟ್ಟು? ಮೈದಾ ಹಿಟ್ಟನ್ನ ಎಷ್ಟು ತಗೊಂಡಿದ್ದೀರಿ? 1 ಕಪ್ಪು. ಓಕೆ, 1 ಕಪ್ಪು ಅಂದ್ರೆ 1/4 kg ಸಾಕಾಗುತ್ತೆ. 1 ಕಪ್ಪು ಫುಲ್ ಮೊಸರು ಇದು ಮೈದಾನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀರಾ ಈಗ? ನೈಸ್.
ಈ ಥರ ಸೇರಿಸಿ ನಾವು ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಇಡಬೇಕಾಗುತ್ತೆ ಹಿಟ್ಟನ್ನು. ಓಕೆ, ಅಂದರೆ ಅದು ಹಿಟ್ಟನ್ನು ಕಲಸಿ ನೀವು ಅರ್ಧ ಗಂಟೆ ಇಡ್ತೀರಾ? ಈಗ ನಾನು ತಗೊಂಡು ಬಂದಿದ್ದೀನಿ. ಓಕೆ, ಈಗ ಎಣ್ಣೆಗಿಡ್ಲಾ? ಕಾಯಿ. ಓಕೆ, ಹಿಟ್ಟು ರೆಡಿ ಆಗೋದ್ರೊಳಗೆ ಎಣ್ಣೆ ಇಡೋಣ ಅಲ್ವಾ? ನಾವು ನಮ್ಮ ಅಡುಗೆ ಮನೇಲಿ ಯೂಸ್ ಮಾಡ್ತಾ ಇದ್ದೇವೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಲ್ವಾ? ಹ್ಞೂ ಸಾಕು. ಸೊ ಇದನ್ನಿಗೆ ಎಂತ ಲಟ್ಟಿಸ್ಲಿಕ್ಕೆ ಉಂಟಾ ಅಥವಾ ಹೇಗೆ ಇದು? ಇಲ್ಲ, ಉಂಡೆ ಸ್ವಲ್ಪ ಉಂಡೆ ಪೂರಿ ಥರ ಉಂಡೆ ತಗೊಂಡು ನಾವು ಸ್ವಲ್ಪ ಪ್ರೆಸ್ ಮಾಡಿ ಹಾಕುವಂಥದ್ದು. ಓಕೆ, ಅದರ ಎಣ್ಣೆ ಪಾಕದಲ್ಲಿ ಬಿಡುವಂಥದ್ದು ಅಥವಾ ಹೇಗೆ? ಪಾಕ ಇದು ಎಣ್ಣೆ ಕಾಯ್ದ ಮೇಲೆ ನಾವು ಹಾಕ್ತೀವಲ್ಲ, ನಿಧಾನಕ್ಕೆ ಕರಿಬೇಕು. ಆಮೇಲೆ ಪಾಕ ಒಂದು ಕಡೆ ರೆಡಿ ಮಾಡಿ ಇಟ್ಕೊಬೇಕು. ಓಕೆ, ಹಾಗಾದ್ರೆ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ ಅಲ್ವಾ? ಓಕೆ, ಸೊ ನೀರು ಹಾಕ್ಬೇಕಾ ಅಥವಾ ಒಂದು ಬೌಲ್ ಫುಲ್ ಸಕ್ಕರೆ ತಗೊಂಡಿದ್ದೀರಾ? ಅಂದ್ರೆ ಮೈದಾದ ಹದಕ್ಕೆ ತಗೊಳ್ತೀರಾ ಅಥವಾ ಹೇಗೆ ಇದು? ಮೈದಾ 1/4 kg ಆದರೆ ಅದು ಒಂದು ಬೌಲ್ ಕರೆಕ್ಟ್ ಆಗ್ತದೆ, ಸರಿ ಆಗುತ್ತೆ. ಓಕೆ, ನೀರು ಹಾಕ್ಬೇಕು ಇದಕ್ಕೆ ಹಾಕ್ಲಾ? ಸಾಕಾ? ಸೊ ಮಾಡಿ ಅರ್ಧ ಗಂಟೆ ಹಿಟ್ಟನ್ನು ಇಟ್ಟಾಗ ಒಳ್ಳೆ ಸ್ಮೂತ್ ಆಗಿ ಇದಾಗುತ್ತೆ, ಪದರ ಬರುತ್ತೆ ಅಂತಲ್ಲ. ಇದು ಇಷ್ಟೇ, ಒಂದು ಪ್ರೆಸ್ ಮಾಡಿಬಿಟ್ಟು ಹಾಕಿದ್ರೆ ಆಯ್ತಲ್ವಾ? ಸ್ವಲ್ಪ ನಿಧಾನಕ್ಕೆ ಸಿಮ್ಮಲ್ಲಿ. ಹಾಂ, ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ನಾವು ನಮ್ಮ ಮನೆಯವರು ಈಗ ಸದ್ಯಕ್ಕೂ. ಓಕೆ, ಮಕ್ಕಳು ಹೊರಗಡೆ ಇದ್ದಾರೆ. ಹಾಂ ಹಾಂ. ಏನು ಮಾಡ್ಕೊಂಡಿದ್ದಾರೆ ನಿಮ್ಮ ಮಕ್ಕಳು? ಮಗ B.Tech ಫೈನಲ್ ಇಯರ್. ಓಕೆ, ಮಗ ಎಲ್ಲಿ ಓದ್ತಾ ಇದ್ದಾರೆ? ಇಲ್ಲೇ NIT. ಓಕೆ. ಮತ್ತೆ ಬೇರೆ ಮಗಳು BSc ಮಾಡ್ತಾ ಇದ್ರು. ಓ, ಇಲ್ಲೇ ಮಂಗಳೂರಲ್ಲೇ ಇದ್ದಾರೆ? ಮಂಗಳೂರಲ್ಲ, ಬೆಂಗಳೂರಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ಸೊ ಅವ್ರು ಬಂದಾಗ ಎಲ್ಲ ಕಳಿಸಿಕೊಡ್ಲಿಕ್ಕೆಲ್ಲ ಐಟಮ್ಸ್ ಎಲ್ಲ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ? ಮಾಡ್ತೇನೆ, ಆದರೆ ಮಗ ಅಷ್ಟು ಇದು ಮಾಡಲ್ಲ, ಸ್ವೀಟ್ ಅದೆಲ್ಲ ತಿನ್ನಲ್ಲ. ಮಗಳು ಮಾತ್ರ ಹೆಚ್ಚಾಗಿ ಸ್ವೀಟ್ಸ್ ಅಂತ. ಈಗ ದೊಡ್ಡವರಾದ್ರಲ್ಲ, ಅವರು ಕಮ್ಮಿ ಮಾಡಬೇಕು. ಇದು ಪಾಕ ಸಾಕಾ? ನೋಡ್ತೀನಿ. ಸಾಕಾ? ಇದು ಆಫ್ ಮಾಡಲಾ? ಓಕೆ, ಸಕ್ಕರೆ ಪಾಕ ರೆಡಿ ಆಗಿದೆ. ನೋಡಿ, ನಾವು ಹಾಕುವಾಗ ಸಣ್ಣಕ್ಕಿತ್ತಲ್ಲ, ಈಗ ಉಬ್ಕೊಳ್ಳುತ್ತೆ. ಹೌದು, ಈ ಥರ ಕಲರ್ ಬರಬಾರ್ದು, ನೀವು ಒಂದೇ ಸಮ ಫ್ರೈ ಆಗ್ತಾ ಇರಬೇಕು. ಓಕೆ, ಓಕೆ, ಎಲ್ಲ ಬ್ರೌನಿಶ್ ಆಗಿ. ನೋಡಿ, ನಾವು ಮಾಡುವಾಗ ತುಂಬ ಪ್ರೆಸ್ ಮಾಡಿದ್ನಲ್ಲ ತೆಳುವಾಗಿ, ಈಗ ಅದು ಉಬ್ಬಿಗೆ ಬಂದಿದೆ. ಹೌದು, ಸೊ ನೀವಂದರೆ ಅದಕ್ಕೆ ಮೊಸರು ಹಾಕಿದ್ದೀರಾ, ಪ್ಲಸ್ ಸೋಡಾ ಸಹ ಸ್ವಲ್ಪ ಹಾಕಿದ್ದೀರಾ, ಹಾಗಾಗಿ ಉಬ್ಬಿ. ಸೈಡ್ ಆಫ್ ಮಾಡಲಾ? ಓಕೆ, ಇದನ್ನೀಗ ಪಾಕಲ್ಲಿ ಇದಾಗಬೇಕು. ಇದು ನಾವು ಏಲಕ್ಕಿ ಪುಡಿ ಹಾಕ್ಬಿಡ್ತೀವಿ. ಮತ್ತು ಏಲಕ್ಕಿ ಪುಡಿನ ಇದ್ರ ಮೇಲೆ ಹಾಕಿ ಬಿಡ್ತೀವಿ. ಅಂದರೆ ಸಕ್ಕರೆ ಪಾಕಕ್ಕೆ ಏಲಕ್ಕಿ ಪುಡಿ ಬಿದ್ದ ಕೂಡಲೇ ಸ್ಮೆಲ್ ಚೇಂಜ್ ಆಗಿಬಿಡುತ್ತೆ, ಒಳ್ಳೆ ಟೇಸ್ಟ್ ಕೂಡ. ಈಗ ಪಾಕ ಇರ್ತದಲ್ಲ, ಸ್ಮೆಲ್ ನಮ್ಗೆ ಆ ಥರ ಸ್ಮೆಲ್ ಬರಬಾರ್ದು. ಅಂದ್ರೆ ಕೆಲವರಿಗೆ ಸ್ಮೆಲ್ ಇಷ್ಟ ಆಗಲ್ಲ. ಓಕೆ, ಇದಕ್ಕೂ ಸಹ ಸ್ವಲ್ಪ ಎಸೆನ್ಸ್ ಹಾಕ್ತೀರಾ? ಓಕೆ ಓಕೆ. ಆಲ್ರೆಡಿ ನಾವು ಸಕ್ಕರೆ ಹಾಕಿದ್ವಿ ಸ್ವಲ್ಪ, ಅದರಿಂದ ಏನಾದರೂ ಒಂಚೂರು ಸಕ್ಕರೆ ಪಾಕ ಒಳಗೆ ಹೋಗಿಲ್ಲ ಅಂದರೆ ಈ ಸಕ್ಕರೆ ಅದನ್ನ ಅಂದರೆ ಆಲ್ರೆಡಿ ಹಿಟ್ಟಿಗೆ ಸಕ್ಕರೆ ಹಾಕಿರ್ತೀವಿ. ಓಕೆ, ಸರಿ ಸರಿ. ಈಗ ತೆಗ್ತೀನಿ. ಅದು ಸೊ ಆಗಿದೆ, ಈಗ ಅದು ಫುಲ್ ಹಿರ್ಕೊಂಡಿದೆ ಅಲ್ಲ?
ನಮ್ಮ ಬಾದುಷಾ ರೆಡಿ ಆಗಿದೆ. ಥ್ಯಾಂಕ್ ಯು. ಹೇಗಿದೆ ನೋಡಿ. ಖಂಡಿತ ಖಂಡಿತ ಮೇಡಮ್. ಕಿರಿಯರಿಂದ ಹಿರಿಯರ ತನಕ ಇಷ್ಟಪಡುವಂತಹ ತಿಂಡಿ ಅಂದರೆ ಸ್ವೀಟ್ಸ್ಗಳು. ಅಂತಹ ಸಿಹಿ ಸಿಹಿ ಆಗಿರುವಂತಹ ಬಿಸಿ ಬಿಸಿ ಆಗಿರುವಂತಹ ಬಾದುಷಾ ಅವ್ರನ್ನ ಮಾಡಿಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ಇನ್ನೊಂದ್ಸಲ ನೀವು ನೋಡ್ಕೊಂಡು ಬನ್ನಿ. ಬಾದುಷಾ ತಯಾರಿಸುವ ವಿಧಾನ: ಮೊದಲಿಗೆ ಡಾಲ್ಡಾ, ತುಪ್ಪ, 1 ಚಿಟಿಕೆ ಅಡುಗೆ ಸೋಡಾ, 2 ಚಮಚ ಸಕ್ಕರೆ ಪುಡಿ, ಸ್ವಲ್ಪ ಮೊಸರು, ರೋಸ್ ಎಸೆನ್ಸ್, ಮೈದಾ ಹಿಟ್ಟು ಹಾಕಿ ಕಲಸಿ ಅರ್ಧ ಗಂಟೆ ನೆನೆಯಲು ಇಡಿ. ಇನ್ನೊಂದೆಡೆ ಸಕ್ಕರೆ ಪಾಕ ತಯಾರಿಸಿಟ್ಟುಕೊಳ್ಳಿ. ನಂತರ ಮೈದಾ ಅಂಟನ್ನು ಚಿಕ್ಕ ಉಂಡೆಗಳನ್ನು ಮಾಡಿ ಒತ್ತಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿದು ಸಕ್ಕರೆ ಪಾಕಕ್ಕೆ ಹಾಕಿ ತೆಗೆದರೆ ಸ್ವಾದಿಷ್ಟಕರ ಬಾದುಷಾ ಸವಿಯಲು ಸಿದ್ಧ. ವೀಕ್ಷಕರೇ, ವಿಜಯಲಕ್ಷ್ಮಿಯವರು ಮತ್ತೊಂದು ಹೊಸ ರುಚಿಯನ್ನು ಮಾಡಿ ತೋರಿಸ್ಲಿಕ್ಕಿದ್ದಾರೆ. ಆದರೆ ಒಂದು ಸಣ್ಣ ಬ್ರೇಕ್ನ ನಂತರ. ಗೇರ್ ಬೀಜ ಎಷ್ಟು ಸಾಧಾರಣ ಅಂದರೆ ನಮಗೆ ಎಷ್ಟು ಬೇಕು? ಓಕೆ, ಇದು ಅಷ್ಟೇ. ಮಸಾಲೆ ಎಷ್ಟು ತೊಗೊಳ್ತೀರಾ ಅಷ್ಟು ಪ್ರಮಾಣಕ್ಕೆ ಅನ್ನ ತಗೊಂಡ್ರೆ ಆಯಿತು. ಸೊ ಹುಳಿಗೆ ಲಾಸ್ಟಿಗೆ ನಿಂಬೆಹಣ್ಣನ್ನು. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣ ಮಸಾಲ ಸಹಭಾಗಿತ್ವದಲ್ಲಿ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ವೀಕ್ಷಕರೇ, ಮತ್ತೊಂದು ಹೊಸ ರುಚಿಯೊಂದಿಗೆ ವಿಜಯಲಕ್ಷ್ಮಿಯವರು ರೆಡಿಯಾಗಿದ್ದಾರೆ. ಏನು ಸ್ಪೆಷಲ್ ಮಾಡ್ತಾರಂತ ಅವ್ರ ಹತ್ರ ಕೇಳೋಣ. ಮೇಡಮ್, ಏನು ನೆಕ್ಸ್ಟು? ಪುದೀನಾ ರೈಸ್ ಮಾಡ್ತೀವಿ. ರೈಸ್ ಐಟಮ್ ಸೂಪರ್. ಸ್ವೀಟ್ ಆಯಿತು, ಸೊ ಈಗ ರೈಸ್ ಐಟಮ್. ಓಕೆ ಮೇಡಮ್, ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಓಕೆ, ಅನ್ನ ತಗೊಂಡು ಬಂದೆ ನಾನು. ಈಗ ಪುದೀನ ಮತ್ತೆ ಹಸಿಮೆಣಸು ಹಾಕಿದ್ದೀರಾ? ಒಂದು ಹಾಕಿದ್ದೀನಿ. ಒಂದು. ಓಕೆ, ಮತ್ತೆ ಉಗ್ಗಾನಿಗೆ ಹಾಕಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ತೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತೀನಿ. ಕರಿಬೇವು. ಇದೀಗ ನೀರು ಹಾಕೊಂಡು ರುಬ್ಬೇಕಾ ಅಥವಾ ಡ್ರೈ? ಇಲ್ಲ, ಈಗ ಡ್ರೈ ಆಗಿ. ಓಕೆ, ಸರಿ. ಆಗಿದೆ ಅನ್ಸುತ್ತೆ ನೋಡಿ. ಸಾಕಲ್ಲ? ಸಾಕು. ಓಕೆ, ಒಂದು ಬಾಣಲಿ ಬೇಕಾ? ಇದನ್ನ ಈಗ ಫ್ರೈ ಮಾಡ್ಕೊಳ್ಳಿ. ಫ್ರೈ ಓಕೆ, ಸ್ವಲ್ಪ ತುಪ್ಪ, ಎಣ್ಣೆ ಹಾಕೋಬೇಕಾ? ನಮ್ಮ ಅಡುಗೆ ಮನೆ ನಾವು ಯೂಸ್ ಮಾಡ್ತಾ ಇದ್ದಾವೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನೋಡಿ ಮೇಡಮ್, ಎಷ್ಟು ಬೇಕು ಅಂತ. ಸಾಕು ಸಾಕು ಸಾಕಾ? ಸಾಕು. ಈಗ ತುಪ್ಪನೂ ಹಾಕ್ತೀನಿ. ತುಪ್ಪನೂ ಹಾಕ್ತೀರ ಅದಕ್ಕೆ? ಓಕೆ, ಈಗ ಕಾಗಿದ್ದು ಹಾಂ. ನಾವು ಉಗ್ಗಾನಿಗೆ ಒಣಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಓಕೆ, ಮತ್ತು ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಹಾಕ್ತಾಯಿದ್ರಿ. ಓಕೆ, ಇದರಲ್ಲಿ ಈಗ ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆನ ಮಿಕ್ಸ್ ಮಾಡಿದ್ದೀರಾ? ಓಕೆ, ಒಗ್ಗರಣೆಗೆ ಹಾಕ್ತಿದ್ದೀರಾ? ಒಂದು ನಿಮಿಷ ತಗೊಳ್ಳಿ. ಈಗ ಹಾಂ, ಗೇರ್ ಬೀಜ ಎಷ್ಟು ಸಾಧಾರಣ ಅಂದರೆ ನಮಗೆ ಎಷ್ಟು ಬೇಕು? ಎಷ್ಟು ಬೇಕು ಓಕೆ, ಹಾಂ. ಸೊ ಯಾವುದೇ ರೈಸ್ ಐಟಮ್ ಗೇರ್ ಬೀಜ ಬಿದ್ದ ಕೂಡಲೇ ಅದು ಅಲ್ಲಲ್ಲೇ ಬಾಯಿಗೆ ಸಿಕ್ಕಿದಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ಹಸಿಮೆಣಸು ಮತ್ತೆ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ. ಓಕೆ, ಅಂದರೆ ಬೆಳ್ಳುಳ್ಳಿ ಅರಿಲಿಕ್ಕೂ ಸಹ ಹಾಕಿದ್ದೀರಾ, ಪ್ಲಸ್ ಈಗ ಫ್ರೈ ಮಾಡಲಿಕ್ಕೂ ಸಹ ಹಾಕ್ತಾ ಇದ್ದೀರಾ? ಓ, ಸ್ವಲ್ಪ ಫ್ರೈ ಮಾಡಿ. ಕರಿಬೇವು ಸೊಪ್ಪು. ಹಾಂ, ಓಕೆ. ಅರಿಶಿನ ಇಲ್ಲ? ಹಾಂ, ನಾವು ನಮ್ಮ ಅಡುಗೆ ಮನೇಲಿ ಯೂಸ್ ಮಾಡ್ತಾ ಇರೋದು ಅರುಣ ಮಸಾಲ ಅವರ ಟರ್ಮರಿಕ್ ಪೌಡರ್. ನೋಡಿ ಎಷ್ಟು ಬೇಕು ಅಂತ. ಸಾಕಾ? ಓಕೆ, ಈಗ ಪುದೀನ. ಹಾಂ, ಅರ್ದಿರುವಂಥದ್ದು. ಸೊ ಪುದೀನ, ಮೆಣಸು, ಅದೇ ರೀತಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಅರ್ದಿರೋಂಥ ಐಟಮನ್ನು ಸ್ವಲ್ಪ ಅದು ಗೇರ್ ಬೀಜ ಎಲ್ಲ ಫ್ರೈ ಆದ ಕೂಡಲೇ ಹಾಕ್ಕೊಳ್ಳುವಂಥದ್ದಲ್ವಾ? ಓಕೆ, ನೀವು ಇದಕ್ಕೀಗ ಖಾರಕ್ಕೆ ಹಸಿಮೆಣಸನ್ನು ಯೂಸ್ ಮಾಡಿದ್ದೀರಾ, ಇವನ್ ಒಣಮೆಣಸು ಕೂಡ ಹಾಕ್ಕೊಂಡಿದ್ದೀರಾ? ಉಗ್ಗಾಣಿಕೆ ಹಾಕಿದ್ದೀನಿ. ಹಾಂ, ಒಣಮೆಣಸು.
ಒಗ್ಗಾನಿಕ್ ಹಾಕುವಾಗ ಅದರಲ್ಲಿ ಪರಿಮಳ ಬೇರೆ ಆಗ್ತದೆ. ಹೌದು, ಬೇರೆ ಬರುತ್ತೆ. ಹೌದು. ಇದೀಗ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕಾ ಅಥವಾ Just ಸ್ವಲ್ಪ ಫ್ರೈ ಒಂದು ಅರ್ಧ ನಿಮಿಷ ಸಾಕಾಗತ್ತೆ ಅಲ್ಲ? ನೀರಂಶ ಹೋಗಿದ್ರೆ ಹೋಗ್ಬೇಕು. ಸಾಕು. ಓಕೆ, ಸ್ವಲ್ಪ ಚಟ್ನಿ ತರ ಬಂದ್ರೆ ಸಾಕಾಗುತ್ತೆ. ಯಾರು ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮನೇಲಿ ಪುದೀನ ರೈಸ್ ಮಾಡ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು? ನಮ್ಮ ಮನೇಲಿ ಮಗ ಹೆಚ್ಚಾಗಿ ಈ ಥರ ಅರ್ಜೆಂಟಾಗಿ ಅವನಿಗೆ ಬೇಕಲ್ಲ, ಮತ್ತೆ ಇದು ಬೇಗ ಆಗ್ಬಿಡ್ತದಲ್ಲ, ಅದರಲ್ಲಿ ನಾವು ಪುದೀನ ಒಂದು ರೆಡಿ ಇದ್ರೆ ಅನ್ನ ಹೇಗೆ ಇರುತ್ತೆ. ಹೌದು, ರೆಡಿ ಮಾಡಿ ನಾನು ಇದು ಮಾಡ್ತೇನೆ. ಈಗ ಅನ್ನ ಇದು ಅಷ್ಟೇ, ಮಸಾಲೆ ಎಷ್ಟು ತಗೊಳ್ತೀರಾ ಅಷ್ಟು ಪ್ರಮಾಣಕ್ಕೆ ಅನ್ನ ತಗೊಂಡ್ರೆ ಆಯ್ತು. ಈಗ ನಮ್ಮ ಖಾರಕ್ಕೆ ತಗ್ಗಟ್ಟು ಹಾಕೋಬೇಕು. ಯಾಕಂದ್ರೆ ಮತ್ತೆ ಒಂದೊಂದು ಟೈಮು ಒಂದೊಂದು ಖಾರ ಹೆಚ್ಚಾಗುತ್ತೆ. ಹೌದು, ಆವಾಗ ನಾವು ಸರಿ ಮಾಡ್ಕೋಬಹುದು. ಹೌದು. ಸೊ ಆವಾಗ ಬೇಕಾದ್ರೆ ಅನ್ನ ಸ್ವಲ್ಪ ಜಾಸ್ತಿ ತಗೊಂಡು ಮಾಡ್ಕೊಳ್ಬೋದು. ಸೊ ಇದಕ್ಕೀಗ ನೆಕ್ಸ್ಟ್ ನಾವು ಈಗ ಸಾಲ್ಟ್ ಹಾಕೋಣ. ಓಕೆ, ಹಾಕಿ. ಇದು ಎಷ್ಟು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದಲ್ವಾ? ಓಕೆ. ಕೊಬ್ಬರಿ ಇದು ಕೊಬ್ಬರಿ ಅಂತ ಹೇಳಿದ್ರೆ ನೀವು ತುರಿಯನ್ನ ಇದು ಮಾಡಿ ಅಂದರೆ ಕಾಯಿಯನ್ನ ಹಾಕ್ಬೋದಾ ನಾವು, ಅಥವಾ ಹಾಕ್ಬೋದು? ಅಂದರೆ ಕೊಬ್ಬರಿಯನ್ನೇ ನಾವು ಪ್ರಿಫರ್ ಮಾಡಬೇಕು ಅಂತಿಲ್ಲ, ಕಾಯಿ ಕೂಡ ಯೂಸ್ ಮಾಡ್ಕೊಳ್ಬೋದಲ್ವಾ? ಈಗ ಒಬ್ಬೊಬ್ಬರು ಅದನ್ನೇ ಇಷ್ಟಪಡ್ತಾರೆ. ಹೌದು ಹೌದು, ಅವಾಗ ನಾವು ಮಾಡ್ಕೋಬಹುದು. ಇದ್ರದ್ದು ಪರಿಮಳ ಬೇರೆ ಇರ್ತದೆ, ಅದ್ರ ಪರಿಮಳ ಬೇರೆ ಇರ್ತದೆ. ಮತ್ತೆ ಈಗ ನಿಂಬೆಹಣ್ಣು. ಓಕೆ, ಸೊ ಹುಳಿಗೆ ಲಾಸ್ಟಿಗೆ ನಿಂಬೆಹಣ್ಣನ್ನು ಸೊ ಅರ್ಧ ಕಡಿ ಎಷ್ಟು ಬೇಕಾಗತ್ತೆ ಅನ್ಸುತ್ತಲ್ಲ? ನೈಸ್. ಕೊತ್ತಂಬರಿ ಸೊಪ್ಪು. ವಾವ್, ಫುಲ್ ಗ್ರೀನ್ ಕಲರ್ ಆಗಿ ಈಗ ರೆಡಿ ಆಗಿದೆ. ಓಕೆ, ನಾವೀಗ ಸರ್ವ್ ಮಾಡಿ ಒಂದು ಬೌಲ್ ಕೊಡಿ. ಓಕೆ, ಪ್ಲೇಟ್ ಕೊಡ್ಲಾ? ಪ್ಲೇಟ್ ಕೊಡಿ. ತಗೊಳ್ಳಿ. ಈಗ ಪುದೀನ ರೈಸು ರೆಡಿ ಆಗಿದೆ. ಥ್ಯಾಂಕ್ ಯು ಮೇಡಮ್. ಟೇಸ್ಟ್ ಮಾಡಿ. ಖಂಡಿತ ನೋಡ್ತೇನೆ. ಸೊ ವೀಕ್ಷಕರೇ, ಪುದೀನ ರೈಸ್ ಹೆಸರನ್ನು ಕೇಳಿದ್ವಿ, ಬಟ್ ಅದನ್ನು ಹೇಗೆ ಮಾಡೋದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಬಟ್ ವಿಜಯಲಕ್ಷ್ಮಿ ಅವರು ಪಟಾಪಟ್ ಅಂತೇಳಿ ಪುದೀನ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ರು. ಇದನ್ನು ಹೇಗೆ ಮಾಡ್ಬೋದು ಅಂತ ಇನ್ನೊಂದ್ಸಲ ನೀವು ನೋಡ್ಕೊಂಬನ್ನಿ. ಪುದೀನ ರೈಸ್ ತಯಾರಿಸುವ ವಿಧಾನ: ಮೊದಲಿಗೆ ಪುದೀನ ಸೊಪ್ಪು, ಹಸಿಮೆಣಸು, ಬೆಳ್ಳುಳ್ಳಿ, ಕರಿಬೇವನ್ನು ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ತುಪ್ಪ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಒಣಮೆಣಸು ಒಗ್ಗರಣೆ ಮಾಡಿಕೊಂಡು ಗೋಡಂಬಿ, ಹಸಿಮೆಣಸು, ಬೆಳ್ಳುಳ್ಳಿ, ಕರಿಬೇವು, ಅರುಣ ಅರಿಶಿನ ಪುಡಿ ಹಾಕಿ ಹುರಿದು, ತದನಂತರ ರುಬ್ಬಿದ ಮಸಾಲೆ, ಬೆಳ್ತಿಗೆ ಅನ್ನ, ಉಪ್ಪು, ಕೊಬ್ಬರಿ ಪುಡಿ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಂಡರೆ ಪುದೀನ ರೈಸ್ ರೆಡಿ. ಓಕೆ ಮೇಡಮ್, ಆವಾಗಲೇ ಹೇಳಿದ್ರಿ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ ಅಂತ ಹೇಳಿದ್ರಿ. ಸೊ ಈಗ ನನ್ನ ಫೇವ್ರೆಟ್ ಟೈಮ್ ಟೇಸ್ಟ್ ನೋಡೋ ಟೈಮ್. ಓಕೆ, ಟೇಸ್ಟ್ ಮಾಡೋಣ ಅಲ್ಲ? ನನ್ನ ಜೊತೆಗೆ ನೀವು ಕೂಡ ಟೇಸ್ಟ್ ಮಾಡಿ ಹೇಗಿದೆ ಅಂತ. ಓಕೆ, ಸ್ವೀಟ್. ಸೊ ಪುದೀನ ರೈಸ್. ಸೊ ಟೇಸ್ಟ್ ಮಾಡೋಣ ಅಲ್ಲ? ಹಾಂ, ಮಾಡಿ ನೀವು ಕೂಡ. ಫಸ್ಟ್ ಖಾರ. ಸೂಪರ್ವಾಗಿದೆ. ಕೊಬ್ಬರಿ ತುರಿ ಸಿಗ್ತಾ ಇದೆ ಬಾಯಿಗೆ. ಸೊ ತುಂಬ ಚೆನ್ನಾಗಿ ಆಗಿದೆ. ಆ್ಯಂಡ್ ಗೇರುಬೀಜ ಕೂಡ ಹಾಗೆ, ಅದ್ರದ್ದು ಟೇಸ್ಟೇ ಬೇರೆ. ನೀವು ಆವಾಗಲೇ ಹೇಳಿದಾಗೆ ಆ ರೈಸಿಗೆ ಗೇರುಬೀಜ ಬಿದ್ದಾಗ ಅದ್ರ ಟೇಸ್ಟ್ ಬೇರೆ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ
ಪುದೀನ ರೈಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಅದೇ ರೀತಿ ಬಾದ್ಶಾ. ಸೂಪರ್ ಸ್ಮೂತಾಗಿ. ಅದೇ ರೀತಿ ಸ್ವೀಟ್ ಕೂಡ ನೀವು ಹೇಳಿದ್ರವ, ಸ್ವೀಟ್ ಎಳ್ಕೊಳ್ಳುತ್ತೆ, ಇಲ್ಲದಿದ್ದರೆ ಸ್ವೀಟ್ ಹಾಕಿದ್ದೀನಿ ಅಂತ ಹೇಳಿದ್ರಲ್ಲ, ಸ್ವೀಟ್ ಎಳ್ಕೊಂಡಿದೆ, ಪ್ಲಸ್ ಅದು ಸ್ವೀಟ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ 2 ಡಿಲಿಷಿಯಸ್ ಆಗಿರುವಂಥ ಡಿಶನ್ನು ಹೇಳಿದ್ದೀರಾ. ಏನು ಅನಿಸ್ತಾ ಇದೆ ನಮ್ಮ ಅಡುಗೆ ಮನೆಗೆ ಬಂದು ನಿಮಗೆ? ನನಗೂ ತುಂಬ ಖುಷಿಯಾಗಿದೆ, ಯಾಕಂದರೆ ಇಷ್ಟವರೆಗೂ ನಾವು ಯಾವುದಲ್ಲಿ ಮಾಡಿಲ್ಲ. ಮತ್ತು ನಮ್ಮ ಮಗಳು ಹೋಗು ಮಮ್ಮಿ ಅಂತ ಸ್ವಲ್ಪ ಎಂಕರೇಜ್ ಮಾಡಿದ್ರು. ಅದರಿಂದ ಲಕ್ಷ್ಮಿ ಅವರು ಕರೆದಿರೋ ಮೇಲೆ ಬಂದುಬಿಟ್ಟಿದ್ದೀನಿ. ಓಕೆ ಮೇಡಮ್, ತುಂಬ ಥ್ಯಾಂಕ್ಸ್. ಇನ್ನಷ್ಟು ಹೊಸ ಹೊಸ ಡಿಶ್ಗಳನ್ನು ಕಲ್ತ್ಕೊಂಡು ಬನ್ನಿ. ನಮ್ಮ ಅಡುಗೆ ಮನೆ ನಿಮಗೆ ಯಾವತ್ತೂ ಸ್ವಾಗತ ಇದೆ. ಸೊ ಇವತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಅವರ ಕಡೆಯಿಂದ ಒಂದು ಸಣ್ಣ ಕಿರುಕಾಣಿಕೆ, ಅದೇ ರೀತಿ ಅರುಣ ಮಸಾಲ ಅವರ ಕಡೆಯಿಂದ ಒಂದು ಕಿರುಕಾಣಿಕೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್ ಬಂದಿರೋದಕ್ಕೆ. ಸೊ ವೀಕ್ಷಕರೇ, ನಿಮ್ಮಲ್ಲೂ ಕೂಡ ಅನೇಕ ಇಂತಹ ಡಿಶ್ಗಳಿದೆ. ಅದನ್ನು ಹೇಗಪ್ಪ ಜನರಿಗೆ ಹೇಳಿದು, ಹೇಗೆ ಮಾಡಿ ತೋರಿಸೋದು ಅಂತ ಹೇಳ್ಕೊಂಡು ಕಾಯ್ತಾ ಇರ್ತೀರಾ. ಸೊ ನಮ್ಮ ಅಡುಗೆ ಮನೇಲಿ ನಿಮಗೆ ಯಾವತ್ತೂ ಸ್ವಾಗತ ಇದೆ. ವಿಜಯಲಕ್ಷ್ಮಿ ಅವರು 2 ಅತ್ಯುತ್ತಮವಾದಂತಹ ಡಿಶನ್ನು ಮಾಡಿ ತೋರಿಸಿದ್ರು. ಅದೇ ರೀತಿ ನೀವು ಕೂಡ ಬಂದು ಅತ್ಯುತ್ತಮವಾಗಿರುವಂತಹ ಹೊಸ ರುಚಿಗಳನ್ನು ಮಾಡಿ ತೋರಿಸ್ಬೋದು. ಸೊ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣ ಮಸಾಲ. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೇದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್.